ನ್ಯಾಚುರಲ್ ಫೈನ್ ಆರ್ಟ್ ಲಕ್ಕ मुझे तो फाइनल सिलेक्शन फोटो
కొంత టీటీ పని అనుభవం ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಡೇಟ್ ಆಫ್ ಬರ್ತ್ ಅದೇ ಒಂದು ಒಂಜಿ ಬರ್ತ್ ಸರ್ಟಿಫಿಕೇಟ್ ಬಾಲಕೃಷ್ಣ ಮಂದಿರದ ವತಿಯಿಂದ ಕಳೆದ ವರ್ಷ ಕೂಡ ಈ ವರ್ಷ ಕೂಡ ಕೊರೋನಾ ಆದ್ದರಿಂದ ಜಿಲ್ಲಾಡಳಿತ ನಿಯಮಾನುಸಾರ ಸರಳವಾಗಿ ಎಲ್ಲ ಉತ್ಸವಗಳು ಜಿಲ್ಲೆಯಲ್ಲಿ ನಡೀತಾ ಉಂಟು. ಆದರೂ ಬಾಲಕೃಷ್ಣ ಮಂದಿರದ ಚಟುವಟಿಕೆಗಳನ್ನು ನಾವು ನಿಲ್ಲಿಸಲಿಲ್ಲ. ಸೀಮಿತ ಜನರಲ್ಲಿ ಆದರೂ ಕೂಡ ಈ ಒಂದು ಚಟುವಟಿಕೆಗಳನ್ನು ನಿರಂತರ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಮುದ್ದು ಕೃಷ್ಣ ಫೋಟೋ ಸ್ಪರ್ಧೆ, ಯಶೋಧ ಕೃಷ್ಣ ಫೋಟೋ ಸ್ಪರ್ಧೆ, ಅದೇ ರೀತಿ ಶ್ರೀಕೃಷ್ಣ ಅಭಿನಯದ ವಿಡಿಯೋ ಸ್ಪರ್ಧೆಯನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದಂಥ ಹೆಮ್ಮೆಯ ಸಂಸ್ಥೆ ಇದ್ದರೆ ಅದು ಬಾಲಕೃಷ್ಣ ಮಂದಿರ. ಪ್ರಥಮ ಬಾರಿಗೆ, ಯಾಕಂದರೆ ಮನೆಯಲ್ಲಿ 1 ವರ್ಷದ ಮಗು ಇರ್ಬೋದು, ಅದರ ಒಂದು ಹಾವಭಾವ, ಅದರ ಒಂದು ವೇಷಭೂಷಣ ಸಿಗಬೇಕಾದ್ರೆ ಮುದ್ದು ಕೃಷ್ಣ ವೇಷವೇ ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟಂಥ ತುಳುನಾಡು ನಮ್ಮದು. ಅದರಿಂದ ಆ ಮಕ್ಕಳ ಒಂದು ವರ್ಷದ ಒಂದು ಚಟುವಟಿಕೆ ಏನುಂಟ ಅದು ಕೃಷ್ಣ ವೇಷ ಸ್ಪರ್ಧೆ ಮೂಲಕ ಮನೆಯಲ್ಲಿ ಶಾಶ್ವತವಾಗಿ ಉಳಿಬೇಕೆಂಬ ನೆಲೆಯಲ್ಲಿ ನಾವು ಫೋಟೋ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಸುಮಾರು 500ಕ್ಕೂ ಹೆಚ್ಚು ಫೋಟೋಗಳು ಇವತ್ತು 3 ವರ್ಷದ ಒಳಗಿನ ಮಕ್ಕಳ ಫೋಟೋಗಳು ಬಾಲಕೃಷ್ಣ ಮಂದಿರಕ್ಕೆ ಬಂದು ಸೇರಿದೆ. ಇವತ್ತು ಈ ಒಂದು ವ್ಯವಸ್ಥೆಯನ್ನು ಮಾಡುವ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಬೆಂಗಳೂರಿನಿಂದ ಕೂಡ ಬೇರೆ ಬೇರೆ ಕಡೆಯಿಂದ ಕೂಡ ಫೋಟೋಗಳು ನಮಗೆ ಬಂದಿದೆ. ಅದು ಸಾಮಾಜಿಕ ಜಾಲತಾಣ 1000ಕ್ಕೂ ಮಿಕ್ಕಿ ಬಂದೆ. ಅಧಿಕೃತವಾಗಿ ಹಾರ್ಡ್ ಕಾಪಿ ಕೇಳಿದ್ರಿಂದ ನಮಗೆ 500ಕ್ಕೂ ಹೆಚ್ಚು ಫೋಟೋಗಳು ಬಂದೆ. 3 ತೀರ್ಪುಗಾರರು ನಮ್ಮನ್ನು ಅದನ್ನು ವ್ಯವಸ್ಥಿತವಾಗಿ 3 ವಿಭಾಗಗಳಲ್ಲಿ ಕೂಡ ವ್ಯವಸ್ಥಿತವಾಗಿ ನಮಗೆ ಮಾಡಿ ಕೊಟ್ಟಿದ್ದಾರೆ, ಅದರ ತೀರ್ಪುಗಾರಿಕೆ ಮಾಡಿ ಕೊಟ್ಟಿದ್ದಾರೆ. ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತೇವೆ. ಇದರಲ್ಲಿ ಯಾವುದೇ ನಮ್ಮದು ಸ್ವಾರ್ಥ ಇಲ್ಲ. ಯಾರಿಗೆ ಅರ್ಹವಾಗಿ ಸಿಗ್ತದೋ ಅದಕ್ಕೆ ಒಂದು ಮಕ್ಕಳಿಗೆ ಸಿಕ್ಕಿದೆ. ಅದು ಭಾಗವಹಿಸಿದಂಥ ಎಲ್ಲ ಮಕ್ಕಳನ್ನು ಕೂಡ ನಾವು ಗುರುತಿಸುವಂಥ ಕೆಲಸ ನಾವು ಮಾಡಿದ್ದೇವೆ. ಯಾಕಂದರೆ ಎಲ್ರಿಗೂ ನಾಳೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಎಲ್ರಿಗೂ ನಾವು ಪ್ರಮಾಣ ಪತ್ರವನ್ನು ಕೂಡ ಎಲ್ಲ ಮಕ್ಕಳಿಗೆ
ಕೊಡಲಿಕ್ಕಿದ್ದೇವೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ಕೃಷ್ಣ ವೇಷ ಸ್ಪರ್ಧೆ, ಫೋಟೋ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ, ತಾಯಂದಿರಿಗೂ, ಹೆತ್ತವರಿಗೂ, ಪೋಷಕರಿಗೂ ಎಲ್ಲರಿಗೂ ಬಾಲಕೃಷ್ಣ ಮಂದಿರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ, ಇದಕ್ಕೆ ಸಮಾಜದಲ್ಲಿ ಒಳ್ಳೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿ ಮೂಡಿ ಬರಲಿ ಎಂಬ ಆಶಯದೊಟ್ಟಿಗೆ ಇವತ್ತು ತೀರ್ಪುಗಾರಿಕೆಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ JP ಆಚಾರ್ಯ. ಸ್ಪರ್ಶ ಕಲಾವಿದರಾಗಿ ಅದೆಷ್ಟೋ ಮೂರ್ತಿ ರಚನೆ ಇರ್ಬೋದು, ಸ್ತಬ್ಧಚಿತ್ರ ರಚನೆ ಇರ್ಬೋದು, ಚಿತ್ರ ರಚನೆ ಇರ್ಬೋದು, ಎಲ್ಲ ವಿಭಾಗಗಳಲ್ಲೂ ಪರಿಣಿತಿ ಪಡೆದಂಥ, ಅದು ಚಿನ್ನ, ಬೆಳ್ಳಿ ಮತ್ತು ಯಾವುದೇ ತಾಮ್ರದ ವಸ್ತುಗಳಲ್ಲಿ ಒಂದು ಮೂರ್ತಿ ಮಾಡುವಂಥ ಪರಿಣಿತಿ ಹೊಂದಿದಂಥ ಸ್ಪರ್ಶ ಕಲಾವಿದರಾದಂಥ JP ಆಚಾರ್ಯ ಇವತ್ತು ತೀರ್ಪುಗಾರಿಕೆಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ನಿಮ್ಗೆ ನೋಡ್ಬೋದು, ಅವರೊಂದು ನಿತ್ಯಾನಂದ ಸ್ವಾಮಿ ಅವರೊಂದು ಮೂರ್ತಿ ಮಾಡಿದ್ದಾರೆ. ಸಾಕ್ಷಾತ್ ನಿತ್ಯಾನಂದ ಸ್ವಾಮಿ ಕೂತ್ಕೊಂಡಾಗಿ ಆ ರೀತಿಯ ಒಂದು ಮೂರ್ತಿ ರಚನೆಕಾರರಾಗಿ ಅದಕ್ಕೆ ಜೀವಂತವಾಗಿ ಜೀವಂತ ಕಲೆಯನ್ನು ಕೊಡುವಂಥ ಒಂದು ಅದ್ಭುತ ರಚನೆಕಾರ JP ಆಚಾರ್ಯವರಿಗೆ ಬಾಲಕೃಷ್ಣ ಮಂದಿರದ ವತಿಯಿಂದ ಅಭಿನಂದನೆಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮಂದಿರದ ಅಧ್ಯಕ್ಷರ ಸತೀಶ್ ಕೃಪಲ ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವ ಮಾಡಬೇಕಾಗಿ ವಿನಂತಿ. ನಮ್ಮ ಈ ಒಂದು ಫೋಟೋ ಸ್ಪರ್ಧೆಯಲ್ಲಿ ನಮ್ಮ ರಜತ ಪ್ರಭಾವಲಿಯ ನಿರ್ಮಾಣ ಕೂಡ JP ಆಚಾರ್ಯ ಮಾಡಿದ್ದು. ಉತ್ಸವಕ್ಕೆ ರಜತ ಪ್ರಭಾವಲಿ ಶೋಭಿತ ಶ್ರೀಕೃಷ್ಣನ ಕಳೆದ ವಾರ ನೋಡಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ತಾವೆಲ್ಲ ನೋಡಿರ್ಬೋದು, ಅಂತಾರಾಷ್ಟ್ರೀಯ ಪ್ರಾಕೃತಿಕ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿಗೆ ಅರ್ಹರಾದಂಥ ಒಬ್ಬ ಖ್ಯಾತ ಛಾಯಾಗ್ರಾಹಕರು. ನಮಗೆ ದೇವರು ಒಂದು ಬಗೀತಾರೆ, ಆದರೂ ಜೀವನದಲ್ಲಿ ಇನ್ನೊಂದು ಆಗ್ತದೆ. ನಾವು ನೆನೆಸಿದಾಗ ಯಾವುದಿರುವುದಿಲ್ಲ. ಅದೇ ಜೀವನ ಕೂಡ ನಮ್ಮ ರಾಕೇಶ್ ಕೊನೆಜದು. ಅಗ್ನಿಶಾಮಕ ದಳದಲ್ಲಿ ವೃತ್ತಿಯಲ್ಲಿದ್ದು ಅದನ್ನು ಅರ್ಧದಲ್ಲಿ ಕೈಬಿಟ್ಟು ಸರ್ಕಾರಿ ನೌಕರಲ್ಲಿದ್ದು ಅವರ ಹವ್ಯಾಸ ಫೋಟೋಗ್ರಾಫಿ ಆದ್ದರಿಂದ ಅದೊಂದು ಸರ್ಕಾರಿ ನೌಕರ ಈಗಿನ ಕಾಲದಲ್ಲಿ ಸರ್ಕಾರಿ ನೌಕರ ಸಿಗಬೇಕಾದ್ರೆ 10-15 ಲಕ್ಷ ಕೊಟ್ಟೇ ಆಗ್ತದೆ. ಆದರೂ ಅಂಥ ಒಂದು ಸರ್ಕಾರಿ ನೌಕರನ್ನು ಬಿಟ್ಟು ಒಂದು ಛಾಯಾಗ್ರಾಹಕನಾಗಿ ಸಮಾಜದಲ್ಲಿ ಒಂದು ಪ್ರಸಿದ್ಧಿಯನ್ನು ಪಡೆದಂಥ ವ್ಯಕ್ತಿ ಇದ್ದರೆ ಅದು ರಾಕೇಶ್ ಕೊನಾಜೆ. ಉತ್ತಮ ಬರಹಗಾರರು ಕೂಡ ಇವತ್ತಿನ ತೀರ್ಪುಗಾರಿಕೆಯಲ್ಲಿ ನಮಗೆ ಸಹಕಾರ ನೀಡಿದರೆ ಅವರಿಗೆ ಕೂಡ ಮಂದಿರದ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಜಗದೀಶ್ ಆಚಾರ್ಯ ಇದು ಮುದ್ದು ಕೃಷ್ಣ ಫೋಟೋ ಸ್ಪರ್ಧೆ ಎಲ್ಲ ವ್ಯವಸ್ಥಾಪನೆಯಲ್ಲಿ ನಮ್ಮ ಜೊತೆ ಸಂಪೂರ್ಣ ಸಹಕಾರ ನೀಡಿದರು ಜಗದೀಶ್ ಆಚಾರ್ಯರು, ಮಂದಿರದ ರಜತ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು. ಇನ್ನೊಬ್ಬರು ಯುವ ಕಲಾವಿದ, ನಮಗೆ ಗೊತ್ತಿರ್ಬೋದು, ಕಳೆದ ಒಂದು ವರ್ಷಕ್ಕಿಂತ ಮೊದಲು 2 ವರ್ಷಕ್ಕಿಂತ ಮೊದಲು ನಮ್ಮ ಕೇಂದ್ರ ಮೈದಾನಕ್ಕೆ ಮಾನ್ಯ ಪ್ರಧಾನಿಗಳು ಬಂದಿದ್ದರು, ಮೋದಿಜಿ. ಆ ಸಂದರ್ಭದಲ್ಲಿ ಪ್ರಧಾನಿಗೆ ಅವರ ಹತ್ತಿರ ಹೋಗಲಿಕ್ಕೆ ಯಾರಿಗೂ ಪ್ರವೇಶ ಇಲ್ಲ, ಯಾಕೆಂದರೆ ಅವರು ಜಡ್ಡು ಭದ್ರತೆಯಲ್ಲಿರುವರು. ಆದರೂ ಕೂಡ ಅವರ ಒಂದು ಚಿತ್ರ, ಜೀವನ್ ಆಚಾರ್ಯವರ ಚಿತ್ರ ಅವರ ದೆಹಲಿ ತಲುಪಿದೆ. ಆ ರೀತಿಯಾದ ಒಂದು ಮೋದಿಜಿಯವರ ಚಿತ್ರವನ್ನು ಬಿಡಿಸಿ ಮೋದಿಜಿಗೆ ಅದೇ ವೇದಿಕೆಯಲ್ಲಿ ಕೊಟ್ಟಂಥ ಒಂದು ಮೇರು, ಕಿರಿಯ ಪ್ರಾಯದಲ್ಲಿ ಒಂದು ಅಂಥ ಹಂತಕ್ಕೆ ಬೆಳೆದಂಥ ಜೀವನ್ ಆಚಾರ್ಯರಿದ್ದಾರೆ. ಇವತ್ತಿನ ಒಂದು ನಮಗೆ ತೀರ್ಪುಗಾರಿಕೆಯಲ್ಲಿ ಸಹಕಾರ ನೀಡಿದ್ದಾರೆ. ಮುಂದಕ್ಕೆ ಕೂಡ ಅವರ ಉಜ್ವಲವಾದ ಭವಿಷ್ಯ ಇದೆ. ಏಕೆಂದರೆ ಇವತ್ತು ತೀರ್ಪುಗಾರಿಕೆಯಲ್ಲಿ ಕೂಡ ತಮ್ಮ ಎಲ್ಲ ಎಂಥ ಮನಸ್ಸಿನಲ್ಲಿ ತೋರ್ತದೆ ಅದನ್ನೆಲ್ಲ ಅದಕ್ಕೆ ಸಮರ್ಪಿಸಿದ್ದಾರೆ. ಈ ರೀತಿಯಾಗಿ ಮುಂದಕ್ಕೆ ಉಜ್ವಲ ಭವಿಷ್ಯವಂತ ಜೀವನ್ ಆಚಾರ್ಯರು ಕೂಡ ಈ ಸಂದರ್ಭದಲ್ಲಿ ಮಂದಿರದ ವತಿಯಿಂದ ವಂದನೆಗಳನ್ನು, ಅಭಿನಂದನೆಗಳು ಸಲ್ಲಿಸುತ್ತಾ ಅವರಿಗೆ ಉತ್ಸವ ಸಮಿತಿ ಅಧ್ಯಕ್ಷ ಪ್ರವೀಣ್ ಕುಲಾಲ್ ಬಂದು ಈ ಸಂದರ್ಭದಲ್ಲಿ ನಾವು ಛಾಯಾಚಿತ್ರ ಸ್ಪರ್ಧೆಗೆ, ಫೋಟೋ ಸ್ಪರ್ಧೆಗೆ ನಾವು 3 ತೀರ್ಪುಗಾರರನ್ನು ಆಯ್ಕೆ ಮಾಡಿದ್ದೇವೆ. ಅವರ ತೀರ್ಪುಗಾರಿಕೆ ಸಲ್ಲಿಸಿ ಒಂದಕ್ಕೆ ವಿಡಿಯೋ ಸ್ಪರ್ಧೆಯನ್ನು ಕೂಡ, ಹೀಗೆ ಸುಮಾರು ಶ್ರೀಕೃಷ್ಣ ಅಭಿನಯದ ವಿಡಿಯೋಗಳು ಸುಮಾರು 100ಕ್ಕೂ ಅಧಿಕ ವಿಡಿಯೋಗಳು ಬಂದೆ. ಅದು ಸಹ ಅವರಿಗೆ ಆ ಒಂದು ಸ್ಪರ್ಧೆ ಕೂಡ ಅವರಿಗೆ ಒಂದು ಸ್ಪರ್ಧೆ ಆಗಿದೆ. ಯಾಕಂದರೆ ತೀರ್ಪುಗಾರರಿಗೆ ಇನ್ನು ಅದರಲ್ಲಿ ಕೂಡ ವಿಡಿಯೋ ನೋಡಬೇಕಾಗ್ತದೆ, ಯಾವ ರೀತಿಯಾಗಿ ನಾವು ಅದನ್ನು ಆಯ್ಕೆ ಮಾಡ್ಬೋದು ಅಂತ. ಎಲ್ಲರೂ ಉತ್ತಮವಾದ ವಿಡಿಯೋಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಅದರ ತೀರ್ಪುಗಾರಿಕೆಯಾಗಿ ಪ್ರಮೋದ್ ಉಲ್ಲಾಲ್ರವರು ಬಂದಿದ್ದಾರೆ. ಅವರು ಇವತ್ತಿನ ವಿಡಿಯೋ ಸ್ಪರ್ಧೆಯ ಅವರು 3 ಜನ ಇದ್ದಾರೆ ತೀರ್ಪುಗಾರಿಕೆ ಮಾಡಿ. ಆದ್ದರಿಂದ ವಿದ್ವಾನ್ ಪ್ರಮೋದ್ ಉಲ್ಲಾಲ್ ಖ್ಯಾತ ಭರತನಾಟ್ಯ ಪಟು, ಹಾಗೆ ಅದೆಷ್ಟೋ ಮಕ್ಕಳಿಗೆ ತನ್ನ
ಶಿಷ್ಯವನ್ನು ಧಾರೆ ಎರೆದವರು ಶಿಷ್ಯತ್ವವನ್ನು, ಅದರಿಂದ ಅಂಥ ಪ್ರತಿಭೆ ಅನ್ನುತ್ತಾ ನಮ್ಮ ಊರಿನ ಒಂದು ಮೇರು ಪ್ರತಿಭೆ ನಮ್ಮ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಭರತನಾಟ್ಯಕ್ಕೆ ಒಂದು ಕೊಟ್ಟವರು ಅಂತ ನಮ್ಮ ಆತ್ಮೀಯರಾದ ಪ್ರಮೋದ್ ಉಳ್ಳಾಲ್ ವಿಡಿಯೋ ಸ್ಪರ್ಧೆಯ ತೀರ್ಪುಗಾರಿಕೆಗೆ ನಮಗೆ ಸಹಕಾರ ನೀಡಲಿಕ್ಕೆ ಅವರಿಗೆ ನಮ್ಮ ಮಂದಿರದ ವತಿಯಿಂದ ರವೀಂದ್ರ ಕೊಂಪಲ್ರವರು ಗೌರವ ಮಾಡಬೇಕಾಗಿ ವಿನಂತಿ. ಇಡೀ ವಿಶ್ವದಾದ್ಯಂತ ನಾಳಿನ ದಿವಸ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಆಚರಣೆಯ ಸಂದರ್ಭದಲ್ಲಿ ನಮ್ಮ ಬಾಲಕೃಷ್ಣ ಮಂದಿರದಲ್ಲಿ ಕೂಡ ಕಳೆದ 24 ವರ್ಷಗಳಿಂದ ನಾಳೆಯ ದಿವಸ 24ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ಕೊರೋನಾ ಸಂದರ್ಭದಲ್ಲಿ ಯಾವುದೇ ಚಟುವಟಿಕೆ ಮಾಡಬಾರದು, ಯಾವುದೇ ರೀತಿಯ ಮೆರವಣಿಗೆ ಮಾಡಬಾರದು. ಈ ರೀತಿಯ ಸರ್ಕಾರದ ನಿಯಮಾವಳಿಗಳಿದ್ದರೂ ಕೂಡ ನಿಯಮಾವಳಿಯನ್ನು ಪಾಲಿಸುವುದರ ಒಟ್ಟೊಟ್ಟಿಗೆ ಈ ಒಂದು ಚಟುವಟಿಕೆ ನಿಲ್ಲಬಾರದು. ಯಾವುದೇ ಕೊರೋನಾ ಇವತ್ತು ಬಂದಿದೆ, ಮುಂದಕ್ಕೆ ಹೋಗ್ಬೋದು, ಆದರೆ ನಮ್ಮ ಪ್ರತಿಭೆ ಅಲ್ಲೇ ಉಳ್ಕೊಳ್ಬಾರ್ದು. ನಮ್ಮ ಮಕ್ಕಳ ಪ್ರತಿಭೆಗೆ ತೊಂದರೆ ಆಗಬಾರ್ದು ಮತ್ತು ಚಟುವಟಿಕೆಗಳು ನಿರಂತರವಾಗಿ ಸಾರ್ವಜನಿಕವಾಗಿ ಇರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಕ್ಕಳ ಫೋಟೋ ಸ್ಪರ್ಧೆ ಮತ್ತು ವಿಡಿಯೋ ಸ್ಪರ್ಧೆಯನ್ನು ಮಾಡುವ ಮುಖಾಂತರ ಬಾಲಕೃಷ್ಣ ಮಂದಿರ ನಿರಂತರವಾಗಿ ಚಟುವಟಿಕೆಯ ಕೇಂದ್ರ ಆಗಿರುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಹೆಚ್ಚು ಚಟುವಟಿಕೆ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಅವರವರ ಮನೆಯಲ್ಲೇ ಇದ್ದುಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು ಅತ್ಯಂತ ಯಶಸ್ವಿಯಾಗಿ ಭಾರಿ ಸಂತೋಷದ ಸಂಗತಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆ ಬೆಂಗಳೂರಿಂದ ಕೂಡ ಸುಮಾರು 500ಕ್ಕಿಂತ ಹೆಚ್ಚು ಪ್ರತಿಭೆಗಳು, ಮಕ್ಕಳು ಮತ್ತು ಮಕ್ಕಳ ತಾಯಂದಿರು ಈ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ನಮಗೆ ಕೊರೋನಾ ಇರಲಿ ಯಾವುದೇ ಇರಲಿ ನಮಗೆ ಚಟುವಟಿಕೆ ಬೇಕು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ವಿಶೇಷವಾದ ಈ ಒಂದು ಕಾರ್ಯಕ್ರಮದ ಸಂಯೋಜನೆ ಮಾಡಿರುವಂಥ ನಮ್ಮ ಪ್ರವೀಣ್ ಎಸ್ ಕುಂಪಲ ಮತ್ತು ನಮ್ಮ ಜಗದೀಶ್ ಆಚಾರ್ಯರ ಪ್ರಯತ್ನ ಅತ್ಯಂತ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಈ ಒಂದು ತೀರ್ಪುಗಾರಿಕೆಗೆ ಬಂದಿರುವಂಥ ಘಟಾನುಘಟಿಗಳಿಗೆ ಕೂಡ ನಾವು ಎಷ್ಟು ಅವರಿಗೆ ಧನ್ಯವಾದ ಹೇಳಿದರೂ ಸಾಲದು. ಯಾಕೆಂದರೆ JP ಆಚಾರ್ಯರು ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡ ಒಂದು ಅತ್ಯಂತ ಅದ್ಭುತ ಕಲಾವಿದ. ಅವರ ಕೈಯಲ್ಲಿ ಒಂದು ಸ್ವಲ್ಪ ಮಣ್ಣು ಕೊಟ್ಟರೆ ಸಾಕು, ಆ ಮಣ್ಣನ್ನು ಯಾವ ರೀತಿ ಅದಕ್ಕೆ ಕಲೆ ಕೊಡಬೇಕೆನ್ನುವುದು ಅವರಿಗೆ ಗೊತ್ತಿದೆ. ಅಂಥ ಒಂದು ಪ್ರತಿಭೆಯುಳ್ಳ JP ಆಚಾರ್ಯರು ಇದರ ಒಂದು ತೀರ್ಪುಗಾರಿಕೆ ಬಂದಿರುವಂಥದ್ದೇ ನಮಗೆ ಸಂತೋಷ. ಜೊತೆಗೆ ಒಬ್ಬ ಸಣ್ಣ ಪ್ರಾಯದ ಹುಡುಗ ಜೀವನಾಚಾರ್ಯ, ಇವರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅನೇಕ ಖುಷಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಮಂದಿರಕ್ಕೆ ಕೂಡ ಈ ರೀತಿಯ ಒಂದು ಚಟುವಟಿಕೆಯಲ್ಲಿ ನಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ಬಂದಿದ್ದಾರೆ. ರಾಕೇಶ್ ನನ್ನ ಆತ್ಮೀಯ ಮಿತ್ರರಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಈ ಭಾಗದಲ್ಲಿ ಚಟುವಟಿಕೆ ಮಾಡೋದರ ಮುಖಾಂತರ ನಮ್ಮ ಮಂದಿರದ ಈ ಒಂದು ಚಟುವಟಿಕೆಯಲ್ಲಿ ಕೂಡ ಪ್ರೋತ್ಸಾಹ ನೀಡಲಿಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ನಮ್ಮ ಪ್ರಮೋದ್ ಉಳ್ಳಾಲ್ರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ, ಯಾಕೆಂದರೆ ನಮ್ಮ ಎಲ್ಲ ಚಟುವಟಿಕೆಗೆ ನಿರಂತರವಾಗಿ ನಮ್ಮ ಮಹಿಳೆಯರ ಕಾರ್ಯಕ್ರಮವನ್ನು ಕೂಡ ಒಂದು ಸಲ ನಡೆಸಿಕೊಟ್ಟವರು, ಮುಂದಕ್ಕೆ ಕೂಡ ನಡೆಸಿಕೊಡುವ ಒಂದು ವಿಶ್ವಾಸ ಇದೆ ಮತ್ತು ನಡೆಸಿಕೊಡಬೇಕು. ಈ ರೀತಿ ಈ ಒಂದು ಮಂದಿರದ ಮುಖಾಂತರ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡುವ ಒಂದು ತಂಡ ನಮ್ಮಲ್ಲಿದೆ. ಇದಕ್ಕೆ ಸಾಕ್ಷಿ ಈಗ ಪ್ರವೀಣ್ ಮತ್ತು ಜಗದೀಶ್ ಆಚಾರ್ಯ ಮತ್ತು ನಮ್ಮ ಪ್ರವೀಣ್ ಕುಲಾಲ್ ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ತಾರೆ ಮತ್ತು ಒಳ್ಳೆಯ ಚಟುವಟಿಕೆಯನ್ನು ಮಾಡ್ತಾರೆ. ಈ ರೀತಿಯ ಒಂದು ಕಾನ್ಸೆಪ್ಟ್ ನಿಜವಾಗಿ ಎಲ್ರಿಗೂ ಈ ಒಂದು ಫೋಟೋ ಸ್ಪರ್ಧೆಯಲ್ಲಿ ವಿಡಿಯೋದ ಇದರಲ್ಲಿ ಯಾವುದು ವಾಟ್ಸಪ್ಪಲ್ಲೇ ಇದನ್ನು ಹಾಕಿ ಅದಕ್ಕೆ ಲೈಕ್ ಕೊಡಿ ಅಂತ ಹೇಳ್ಬೋದು. ಆದರೆ ಆ ಥರ ಮಾಡದೆ ಅವರ ನೇರವಾಗಿ ಅವರ ಫೋಟೋ ಕಳಿಸುವ ಮುಖಾಂತರ ಇಂಥ ಒಂದು ತೀರ್ಪುಗಾರರಲ್ಲಿ ಅದನ್ನು ತೀರ್ಪು ಕೊಡಿಸುವಂಥ ಕೆಲಸಕ್ಕೆ ಕೂಡ ನಾವು ಒಂದು ಒತ್ತು ಕೊಡುವಂಥ ಕೆಲಸ ಮಾಡಿದೆ. ಯಾಕೆಂದರೆ ಸರಿಯಾದ ಪ್ರತಿಭೆಗೆ ಅವರಿಗೆ ಉತ್ತೇಜನ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸುವ ಮುಖಾಂತರ ಈ ಚಟುವಟಿಕೆಗೆ ಒತ್ತು ಕೊಡುವಂಥ ಕೆಲಸ ಮಾಡಿದ್ದೇವೆ. ನಿಮ್ಮಲ್ಲಿ 4 ಜನರಲ್ಲಿ ವಿನಂತಿ ಮಾಡೋದು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಿರಂತರವಾಗಿ ಸಹಕಾರ ಕೊಡಿ. ಜೊತೆಗೆ ನಮ್ಮ ಜಗದೀಶ್ ಆಚಾರ್ಯರು ಒಳ್ಳೆಯ ಗಾಯಕರು. ಅವರು ಈ ಮಂದಿರದ ಮೇಲೆ ಅಭಿಮಾನ ಇಟ್ಟು ನಾಳೆಯ ದಿವಸ ಇನ್ನೊಂದು ಆಲ್ಬಮ್ ಸಾಂಗ್, ಮಂದಿರದ ದೇವರ ಆಲ್ಬಮ್ ಸಾಂಗನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಎಲ್ಲದಕ್ಕೂ ಶುಭವಾಗಲಿ ಅಂತ ಈ ಸಂದರ್ಭ. ನಮಸ್ತೆ. ಈ ಬಾಲಕೃಷ್ಣ ಮಂದಿರ ಕುಂಪಲ ಇವರ ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನನ್ನು ತೀರ್ಪುಗಾರನಾಗಿ ಕರೆದಿದ್ದಾರೆ. ಹಾಗೆ ಈ ಮಕ್ಕಳ ಚಿತ್ರವನ್ನು ಆಯ್ಕೆ ಮಾಡೋದೇ ದೊಡ್ಡ ಒಂದು ಸಾಹಸದ ಕೆಲಸ. ಅದು ನಾವು 3 ಉತ್ತಮ
ವಾಗಿ ತೀರ್ಪು ಕೊಟ್ಟಿರುತ್ತೆ ಎಂದು ನಮ್ಮೊಂದು ನಂಬಿಕೆ. ಹಾಗೆ ಇನ್ನೂ ವರ್ಷವೂ ಇಂಥ ಕಾರ್ಯಕ್ರಮವು ಬಾಲಕೃಷ್ಣ ಮಂದಿರದಿಂದ ನಡೆದುಕೊಂಡು ಬರಲಿ ಅಂತೇಳಿ ನಾನು ಅವರಲ್ಲಿ ಕಳಕಳಿಗೆ ಪ್ರಾರ್ಥನೆ ಮಾಡ್ತೀನಿ. ಕುಂಪಲ ಬಾಲಕೃಷ್ಣ ಭಜನಾ ಮಂದಿರದ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಕ್ಕಳ ಕೃಷ್ಣವೇಷದ ಫೋಟೋ ಸ್ಪರ್ಧೆಯನ್ನು ಏರ್ಪಡಿಸಿದರು. ನಿಜವಾಗಿ ಇದು ಅತ್ಯುತ್ತಮ ಕೆಲಸ ಅಂತ ಹೇಳಬೇಕು. ಅಂದರೆ ಈಗಿನ ಈ ಸೂಚನೆ ಹೇಳಿದಾಗೆ ಕೊರೋನಾದ ಸಂದರ್ಭದಲ್ಲಿ ವೇಷ ಸ್ಪರ್ಧೆಯನ್ನು ಮಾಡೋದು ಕಡಿಮೆ ಆಗಲ್ಲ. ಅದಕ್ಕೆ ಆದರೆ ಆ ಮಕ್ಕಳ ಪ್ರತಿಭೆಗೆ ಮೋಸ ಆಗಬಾರ್ದು ಅಂತ ಇವರು ಈ ರೀತಿ ಮಾಡಿದ್ದಾರೆ. ಇವರಿಗೆ ನಿಜವಾಗಿ ಈ ಸಮಿತಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಮತ್ತು ನಾವು 3 ಮಂದಿ ಕೂಡ ಆ ಮಕ್ಕಳ ಮುಗ್ಧತೆ ಅದು ಹೇಳಲಿಕ್ಕೆ ಇದಾಗಲ್ಲ. ಅದರಲ್ಲಿ ತುಂಬ ಕಷ್ಟದ ಕೆಲಸ ಅಂದರೆ ಅದೇ ಆ ಮಕ್ಕಳ ಇದಕ್ಕೆ ಯಾವುದೇ ಸ್ಪರ್ಧೆಗಳಿಗೆ ತೀರ್ಪು ಕೊಡೋದು. ಅದನ್ನು ನಾವು ಆದಷ್ಟು ಫೋಟೋಗಳಲ್ಲಿ ಮಕ್ಕಳ ಮುಗ್ಧತೆ ಮತ್ತು ಆ ಕೃಷ್ಣನಿಗೆ ಸಂಬಂಧಪಟ್ಟಂತೆ ಆ ಮಕ್ಕಳ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು, ಅದನ್ನು ನೋಡಿಕೊಂಡು ಮತ್ತು ಕೊನೆಗೆ ಕ್ರಿಯೇಟಿವಿಟಿ ಅದನ್ನು ನೋಡಿಕೊಂಡು ನಾವು ತೀರ್ಪನ್ನು ನೀಡಿದ್ದೇವೆ. ತೀರ್ಪು 3 ಮಂದಿ ಕೂಡ ಮಾತಾಡಿಕೊಂಡು ನೀಡಿದ್ದೇವೆ. ಸರಿಯಾಗಿರ್ಬೋದು ಅಂತ ನಾವು ಅನಿಸಿಕೆ ವ್ಯಕ್ತಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲೂ ಇಲ್ಲಿ ಈ ಮಂದಿರದಿಂದ ಇನ್ನಷ್ಟು ಕಾರ್ಯಗಳು ನಡೆಯಲಿ ಎಂಬ ಶುಭ ಹಾರೈಕೆ. ವಿಡಿಯೋ ಸ್ಪರ್ಧೆಯ ಶ್ರೀಕೃಷ್ಣ ಅಭಿನಯದ ವಿಡಿಯೋ ಸ್ಪರ್ಧೆಯ ಇನ್ನೋರ್ವ ತೀರ್ಪುಗಾರರಾಗಿ ನಮಗೆ ಸಹಕಾರ ನೀಡಲಿಕ್ಕೆ ಸೂರಜ್ ಶೆಟ್ಟಿ, ನಿಮಗೆಲ್ಲ ಗೊತ್ತಿರ್ಬೋದು, ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತ ತಂಡ ಥಂಡರ್ ಗರ್ಲ್ಸ್ ಫೌಂಡೇಶನ್ ರಿಜಿಸ್ಟರ್ಡ್ ಬಜ್ಪೆ. ಆ ಒಂದು ತಂಡದ ನೇತೃತ್ವವನ್ನು, ಅದರ ನಾಯಕತ್ವವನ್ನು ವಹಿಸಿ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಒಂದು ನೃತ್ಯಕ್ಕೆ ಪ್ರೋತ್ಸಾಹಿಸಿ ಹಲವಾರು ಪ್ರತಿಭೆಗಳನ್ನು ತಂದವರು. ಥಂಡರ್ ಗರ್ಲ್ಸ್ ಫೌಂಡೇಶನ್ನ ಮೂಲಕ ಸುಮಾರು 100ಕ್ಕೂ ವಿದ್ಯಾರ್ಥಿಗಳು ಆ ಒಂದು ಥಂಡರ್ ಗರ್ಲ್ಸ್ ಫೌಂಡೇಶನ್ನಲ್ಲಿ ನೃತ್ಯ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದರ ಮಾಲಕರು, ಅದರ ಯಜಮಾನರು, ಜೊತೆಯಲ್ಲಿ ಉತ್ತಮ ಕೊರಿಯೋಗ್ರಾಫರ್ ಕೂಡ ಆಗಿರುವಂಥ ಸೂರಜ್ ಶೆಟ್ಟಿ ಬಜ್ಪೆಯಿಂದ ಬಂದಿದ್ದಾರೆ. ಅವರಿಗೆ ಹೌದು, ಅವರೊಂದು ಕಾರ್ಯಕ್ರಮ ಥಂಡರ್ ಗರ್ಲ್ಸ್ ಫೌಂಡೇಶನ್ನ ಅದು ಕಟೀಲು ಮಾತೆ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಬೇರೆ ಬೇರೆ ನಮ್ಮ ಪವಿತ್ರ ಕ್ಷೇತ್ರಗಳ ಒಂದು ನೃತ್ಯವನ್ನು, ಆ ಒಂದು ಕ್ಷೇತ್ರದ ಮಹಿಮೆ ಅನುಸಾರ ಒಂದು ನೃತ್ಯವನ್ನು ಉತ್ತಮವಾಗಿ ಪ್ರದರ್ಶನ ಮಾಡ್ತಾ ಬಂದಿರುವಂಥ ಸೂರಜ್ ಶೆಟ್ಟಿ ನೇತೃತ್ವದ ಥಂಡರ್ ಗರ್ಲ್ಸ್ ಫೌಂಡೇಶನ್ ಕಂಡ ಈ ಒಂದು ಸೂರಜ್ ಶೆಟ್ಟಿ ಕೂಡ ನಮ್ಮ ಇವತ್ತು ವಿಡಿಯೋ ಸ್ಪರ್ಧೆಗೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಅವರನ್ನು ಮಂದಿರದ ವರದಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಆತ್ಮೀಯವಾದ ಒಂದು ಗೌರವವನ್ನು ಸಲ್ಲಿಸಬೇಕಾಗಿ ಶ್ರೀ ಬಾಲಕೃಷ್ಣ ಮಂದಿರ ಕುಂಪಲ ಇವರು ವರ್ಷ ವೈವಿಧ್ಯಮಯ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಹಾಗೂ ಇವರು ನನ್ನನ್ನು ಮುದ್ದು ಕೃಷ್ಣ ಹಾಗೂ ಯಶೋಧ ಕೃಷ್ಣ ಫೋಟೋ ಸ್ಪರ್ಧೆ ಇದಕ್ಕೆ ತೀರ್ಪುಗಾರರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ನನ್ನನ್ನು ಇಲ್ಲಿ ಸ್ವಾಗತಿಸಿದ್ದಕ್ಕೆ ಧನ್ಯವಾದಗಳು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಣ್ಣದರಿಂದ ಪ್ರೋತ್ಸಾಹ ಮಾಡ್ತಾರೆ ಎಲ್ಲ ಕಲೆಗೆ. ಆದ್ದರಿಂದ ಇವರು ಯಾವ ಮಕ್ಕಳು ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡಿತಾರೆ, ಯಾಕೆ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಹೊಂದುತ್ತಾರೆ ಅಂದರೆ ಈ ರೀತಿಯ ಮಂದಿರಗಳಿಂದ ಹಾಗೂ ಇವರ ಪ್ರೋತ್ಸಾಹದಿಂದ. ಇವರು ಸಣ್ಣದಿಂದಲೇ ರಕ್ತಗತವಾಗಿ ಬರುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಸೊ ಸಣ್ಣದಿಂದಲೇ ಪ್ರೋತ್ಸಾಹ ಮಾಡೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಹೆಚ್ಚಿನ ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ತುಂಬ ಇವರ ಪ್ರೋತ್ಸಾಹ ಬಹಳ ಮುಖ್ಯ.